ಮಂಗಳೂರು ಮೂಡುಬಿದ್ರೆ ರಾಷ್ಟ್ರೀಯ ಹೆದ್ದಾರಿ 169ರ ಗುರುಪುರ ಕೈಕಂಬದಲ್ಲಿ ಮಾರುಕಟ್ಟೆ ಬಳಿ ಅಂಡರ್ಪಾಸ್ ನಿರ್ಮಿಸಬೇಕು ಎಂದು ಆಗ್ರಹಿಸಿ ಗುರುಪುರ ಕೈಕಂಬದ ಸಾರ್ವಜನಿಕರು ಶನಿವಾರ ಹೆದ್ದಾರಿ ಕಾಮಗಾರಿ ತಡೆದು ಹಕ್ಕೊತ್ತಾಯ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ನ್ಯಾಯವಾದಿ ವಿಜಯಗೌಡ, ಗುರುಪುರ ಕೈಕಂಬ ಪೇಟೆಯನ್ನು ವಿಭಾಗ ಮಾಡುವ ರೀತಿಯಲ್ಲಿ ಪೇಟೆಯ ನಡುವೆ ಗೋಡೆ ನಿರ್ಮಿಸಿ ಮಣ್ಣು ತುಂಬಿಸಿ ಹೆದ್ದಾರಿ ನಿರ್ಮಾಣವಾಗುತ್ತಿದೆ. ಇದರಿಂದ ಪೇಟೆಯ ವ್ಯಾಪಾರ ವ್ಯವಹಾರಗಳಿಗೆ ಧಕ್ಕೆಯಾಗಲಿದೆ. ವಾಮಂಜೂರಿನಲ್ಲಿ ಮಾಡಿದಂತೆ ಇಲ್ಲಿಯೂ ತೆರೆದ ಹೆದ್ದಾರಿ ಮಾಡಬೇಕು ಅಥವಾ ಮಾರುಕಟ್ಟೆ ಬಳಿ ಅಂಡರ್ಪಾಸ್ ನಿರ್ಮಿಸಬೇಕು ಎಂದು ಒತ್ತಾಯಿಸಿದರು. ಕಂದಾವರ ಪಂಚಾಯತ್ ಮಾಜಿ ಅಧ್ಯಕ್ಷೆ ವಿಜಯ ಗೋಪಾಲ ಸುವರ್ಣ ಮಾತನಾಡಿ, ಪೇಟೆಯ ನಡುವೆ ಕಾಂಕ್ರೀಟ್ ಗೋಡೆ ನಿರ್ಮಿಸಿ ಮಣ್ಣು ತುಂಬಿಸಿ ರಸ್ತೆ ನಿರ್ಮಾಣ ಮಾಡುವ ಮೂಲಕ ಪೇಟೆಗೆ ದಿಗ್ಬಂಧನ ಹಾಕಬೇಡಿ. ನಮಗೆ ನ್ಯಾಯ ಸಿಗುವವರೆಗೆ ಹೋರಾಟ ನಿರಂತರವಾಗಿ ಮುಂದುವರಿಸುತ್ತೇವೆ ಎಂದರು. ವಿವಿಧ ಪಕ್ಷಗಳ ಸಂಘಟನೆಗಳ ನೇತಾರರು, ಪೇಟೆಯ ಉದ್ಯಮಿಗಳು, ರಿಕ್ಷಾ ಚಾಲಕರು, ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಗುರುಪುರ ನಾಡ ಕಚೇರಿ ಉಪ ತಹಶೀಲ್ದಾರ್ ಸ್ಟೀಫನ್ ಸಾರ್ವಜನಿಕರಿಂದ ಮನವಿ ಸ್ವೀಕರಿಸಿ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡಿದರು. ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೆ ಮೊದಲು ಬೇಡಿಕೆಯನ್ನು ಈ ಗೋಡೆ ಕಟ್ಟುದು ಫ್ಲೈಓವರ್ ಮಲ್ಪೆರೆ ಬಲ್ಲಿ ಬಂಪಿನ ಉದ್ದೇಶಡು ನಮ್ಮ ಕೆಲವರು ಸೇರ್ದು ಒಂಜಿ ವರ್ಷ ಮುಟ್ಟಾವು MLA MP ಬೊಕ್ಕ ನೆಕ್ ಸಂಬಂಧಪಟ್ಟಿನ ಅಧಿಕಾರಿಗಳೇ ಪೂರ ನಮ್ಮ ಮನವಿ ಗೊತ್ತ ಎಂಕುಲು ಮಾತ್ರ ಕೆಲವು ಎಲ್ಲೆಲ್ಲ ಸಂಘಟನೆಗಳು ಹೋದುಲ ಐಕ್ ಮನವಿ ಕೊಡ್ತಲು ಆಂಡಲ ಈ ನೆಟ್ಟ ಎಂಕ್ಲಿಗೆ ವಾರಿತಿಲ್ಲ ಸ್ಪಂದನೆ ಇಜ್ಜಿ ನಮ್ಮ ಪ್ರಮುಖವಾದ ಬೇಡಿಕೆ ಎಂಜಿನೆತ್ತಿನ ಮಂಡ ಈ ಗೋಡೆ ಕಟ್ಟದು ಎಂಕ್ಲಿಗೆ ಫ್ಲೈಓವರ್ ಬುಡ್ಚಿ ಬಂಪಿನ ಪ್ರಮುಖವಾದ ಬೇಡಿಕೆ ಎತ್ತಿಂದು ಅವೇನು ಪಿಲ್ಲರ್ ಪಾರ್ದೆ ಮಲ್ಪೋರ್ ಬಂಪಿನ ಬೇಡಿಕೆ ಎತ್ತಿಂದು ಐಕಾತ್ರ ಅಕುಲು ದಾದ ಬಂಡೇರು ಅಧಿಕಾರಿಗಳು ನಮ್ಮ ಜನಪ್ರತಿನಿಧಿ ದಾದ ಬಂಡೇರು ಬಂಡ ನೆಕ್ ಸಾಧಾರಣ ಒಂಜಿ ಸ್ವಲ್ಪ ಕೋಟಿ ಮುಟ್ಟ ಖರ್ಚಾಗೊಂಡು ಅವು ನಮ್ಮ ಬಜೆಟ್ ಇಜ್ಜಿ ನಮಗೆ ರಿಲೀಸ್ ಲಾತಿಜಿ ಅಂಚಾದಿಪ್ಪುನಾಗ ನಮ್ಮ ಮಲ್ಪೆರ ಸಾಧ್ಯ ಇಜ್ಜಿ ಬಂಪಿನ ಪಾತ್ರ ಬರ್ತಂಡು ದುಂಬಗ ಎಂಕುಲು ಬಂಡ ಬೊಡ್ಚಿ ನಮಕ್ ವಾಮಂಜೂರ್ ಲೆಕ್ಕ ಇತ್ತಡೆ ಓಪನ್ ಹೈವೇ ಮಲ್ಪಾಡು ಅಪ್ಪಗ ಎಂಕ್ಲಿಗೆ ಪೇಂಟಲ್ಲಿ ಎಡ್ಡ ಹಾಕೊಂಡು ಅಂಚಾದಿಪ್ಪುನ ಓಪನ್ ಮಲ್ಪುಲೆ ಬಂದು ಎಂಗ್ಲಿನ ಬೇಡಿಕೆ ಇತ್ತಂಡು ಐಕ್ಲ ಸ್ಪಂದನೆ ತಿಕ್ಕಿಜಿ ಈತ್ನೆಟ್ಟ ವಾ ಸ್ಪಂದನೆ ಎಲ್ಲ ತಿಕ್ಕಿಜಿ ಯಾನ ಬಂದುಲೆ ಇದೇ ಬಂದಾಗ ಆಕ್ಸಿಡೆಂಟ್ ಆಪಿನ ಚಾನ್ಸಸ್ ಉಂಡು ಅಂಚನೆ ಈ ಕ್ರಾಸ್ ರೋಡ್ ಉಲಯ ಬಂದಾಗ ಒಂದು ಟೆಕ್ನಿಕಲ್ ರೀಸನ್ ಎಂಕ್ಲೆ ಬಂಗ ಎಲ್ಲೇ ಇಲ್ಲಿ ಅಕ್ಲಾನ ಆಫೀಸರ್ ನಕ್ಲೆಲ್ಲ ಎತ್ತಿನ ಒಂದೇ ರೀಸನ್ ಮಾಡ್ಬೇಕು ಅವು ಫಾಸ್ಟ್ ಬರ್ತಿಂದ ಇಂಚೆ ಆಪುಡು ಅಂದು ನಮ್ಮನೆ ಬಂದ ಅವು ಆಪುಡು ಐಕಾಟ ನಿಂತು ಕೂಡ ಅವ್ರು ಮಲ್ತಿಲಕ್ಕನೆ ಮಲ್ಪುಲಿ ಲೆಗಾಲ್ ಇದೆಯಾ ಒಂದು 4 ಬಿಲ್ಲರ್ ಬಾರ್ದು ಮಲ್ಪುಲಿ ಇಂದು ಎಂಗ್ಲೇನ ಬೇಡಿಕೆ ಬೊಕ್ಕ ಮೂಲು ಈ ಸತಿ ಈತಿ ಜನ ಸೇರ್ನಾತಿ ಏಪಲ ಪ್ರತಿಭಟನೆಗೆ ಸೇರಿದಿದ್ದೇರು ಅಂಚಾದಿಪ್ಪುಣಗ ಈ ಸತಿ ನಮ್ಮ ಬೇಡಿಕೆ ಈಡೇರು ಬಂಪಿನ ಒಂಜಿ ಭರವಸೆ ಎಲ್ಲ ನಮಗೊಂದು